ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಮಸ್ಕಾರ ವೀಕ್ಷಕರೇ. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸೌರಿಷಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೌರಿ ಶರಣ ಮ್ಯಾಮ್ ಇದ್ದಾರೆ. ಅವ್ರು ಏನು ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಂ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಹಾಂ, ಗುಡ್. ಆರಾಮಾಗಿದ್ದೀರಾ? ಏನು ಇವತ್ತು ಎಲ್ಲ ಆಗಿ ಬಂದಿದ್ದೀರಾ? ಹೀಗೆ ಕೊಡುವ ಮಳೆಗಾಲ ಅಲ್ಲ, ಸ್ವಲ್ಪ ಓಕೆ. ಈಗ ಮಾವಿನ ಹಣ್ಣಿದೆಲ್ಲ ನಾನು ಅಂದ್ಕೊಂಡೆ ಮಾವಿನ ಹಣ್ಣಿನ ಕಲರಲ್ಲಿ ಅಂದರೆ ಆ ಥರ ಅಲ್ಲ? ಹೌದು. ಓಕೆ, ಏನು ಸ್ಪೆಷಲ್ ಇವತ್ತು ಮಳೆಗಾಲದ ಡಿಶ್? ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ನಿಮಗೋಸ್ಕರ ಇದು ಹೊತ್ತು ಮಾಡೋದು. ಹೌದಾ? ಓಕೆ, ಹಾಗಾದ್ರೆ ಚೆನ್ನಾಗಿರ್ತದೆ. ಕೊಟ್ಟೆ ಬಿರಿಯಾನಿ ಒಂದು. ಕೊಟ್ಟೆ ಬಿರಿಯಾನಿ, ಹಲಸಿನಕಾಯಿ ಇದು ಎಲೆದು ಕೊಟ್ಟೆ ಮಾಡ್ತೇವಲ್ಲ, ಮಾಡ್ತಾರೆ. ಅದರದ್ದು ಕೊಟ್ಟೆಯಲ್ಲಿ ಅದು ಬಿರಿಯಾನಿ ಬಿರಿಯಾನಿ ಮಾಡೋದು. ನಾವು ಹಲಸಿನ ಅದರಲ್ಲಿ ಇದು ಮಾಡ್ತಾರಲ್ಲ, ಯಾವುದು ಕೊಟ್ಟೆ ಕಡುಬು ಮಾಡ್ತಾರೆ, ಹಲಸಿನ ಹಣ್ಣಿದು ಇದು ಮಾಡ್ತಾರೆ. ಮತ್ತೆ ನಾವು ಉದ್ದಿನ ಇಡ್ಲಿ ಎಲ್ಲ ಮಾಡ್ತೀವಿ. ಇಡ್ಲಿ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದರದ್ದು ಎಂತ ಬಿರಿಯಾನಿ? ಮತ್ತು ಬಿರಿಯಾನಿ ಅದರಲ್ಲಿ ಮಾಡೋದು. ಓಕೆ. ಇನ್ನೊಂದು ಸ್ಟಂಬ್ಲರ್ ಹೇಳಿ, ಇದು ಸ್ಟ್ರೀಟ್ ಫುಡ್ಡು. ಇದು ಎಗ್ ಇದೆ, ಇದು ಅದು ಕೂಡ ಇವತ್ತು 2 ಸಹ ಎಗ್ಗಲ್ಲೇ ಮಾಡಿ. ಎಗ್ಗಲ್ಲ, ಬಟ್ ಡಿಫ್ರೆಂಟ್ ಆಗಿ ಮಾಡಲಿಕ್ಕೆ ಒಂದು ಸ್ಟ್ರೀಟ್ ಫುಡ್ ಥರ, ಇನ್ನೊಂದು ಬಿರಿಯಾನಿ. ಚೆನ್ನಾಗಿರ್ಬೋದು. ಅದು ಹಲಸಿನ ಎಲೆಯದು. ಮತ್ತು ಹೇಗೆ ಮಾಡೋದು ಅಡುಗೆ ಮೇಲೆ ನೋಡಲಾದರೆ ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ಯಾವುದು? ಈಗ ನಾನು ಬಿರಿಯಾನಿ ಮಾಡ್ತೀರಲ್ಲ, ನೀವು ಅದನ್ನು ಎಲೆಯನ್ನೆಲ್ಲ ಹೇಗೆ ನೀವೇ ಮಾಡಿದ್ದ? ಹೌದು, ಆ ಥರ ಏನು ಅದಕ್ಕೆ ಕಡ್ಡಿ ಎಲ್ಲ 4 ಎಲೆಯನ್ನು ಹಿಡಿದು ಅದಕ್ಕೆ ಕಡ್ಡಿ ಹಾಕಿ ಇದು ಜಾಯಿನ್ ಮಾಡಿ ಮತ್ತೆ ಅದನ್ನು ಮಡಚಿ ಮಾಡೋದು. ಹೌದು, ಇದರಲ್ಲಿ ನಾವು ಬೇರೆ ಎಲ್ಲ ಕೊಟ್ಟಿಗೆ ಅಂತ ಮಾಡ್ತೇವೆ. ಇಡ್ಲಿ ಇದು ಹಿಟ್ಟು ಉಂಟಲ್ಲ, ಅದನ್ನು ಇದರಲ್ಲಿ ಹಾಕಿ ಬೇಯಿಸಿ ಮಾಡ್ತೇವೆ. ಚೆನ್ನಾಗಿದೆ. ಅದಂತೂ ಏನು ಚಿಕನ್ ಸಾರಿಗೆ ಅದರ ಎಲ್ಲ ಇದ್ರೆ ಗಮ್ಮತ್ ಆಗುತ್ತಲ್ಲ. ಇವಾಗ ಅದರಿಂದಲೇ ಬಿರಿಯಾನಿ ಅಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ನೀವು ಎಲ್ಲಿಯಾದರೂ ಹೋಗುವಾಗ, ಟ್ರಾವೆಲ್ ಮಾಡುವಾಗ ಇದರಲ್ಲಿ ಮಾಡಿ ಆದ್ರ ಮೇಲೆ ಇದನ್ನು ಹೀಗೆ ಕವರ್ ಮಾಡಿ ಅದಕ್ಕೆ ಇನ್ನೊಂದು ಕಡ್ಡಿ ಹಾಕಿದ್ರೆ ಅದು ಕ್ಲೋಸ್ ಆಗ್ತದೆ. ಇದು ನಾನೀಗ ಮೇಲಿದು ಕಟ್ ಮಾಡಿ ತಂದಿದ್ದೇನೆ. ಈಗ ಹಾಕ್ಲಿಕ್ಕೆ ಬೇಯಿಸ್ಲಿಕ್ಕೆ ಆಗುದಿಲ್ಲ, ಅದು ಇನ್ನೂ ಸಹ ಹೀಗೆ ಇರ್ತದೆ ಅದು ಎಲೆ. ಆ ತರ ನಾವು ಈಗ ಏನು ಟೂರ್ ಎಲ್ಲ ಹೋಗುವ ಈ ತರ ತಗೊಂಡೋದ್ರೆ ಹೌದು, ಹಂಚಲಿಕ್ಕೆ ಪ್ಲಾಸ್ಟಿಕ್ ಈಗ ಕೆಲವು ಕಡೆ ಟೂರ್ ಪ್ಲೇಸ್ಗಳಲ್ಲೆಲ್ಲ ಪ್ಲಾಸ್ಟಿಕ್ ಬಿದ್ದುಕೊಂಡಿಲ್ಲ ಇರುತ್ತೆ. ಈ ತರ ಬಿಸಾಡಿದ್ರು ಕೂಡ ಏನಾಗಲ್ಲ. ಓಕೆ, ಹಾಗಾಗಿ ಅದು ಕೂಡ ಒಂದು ಒಳ್ಳೆ ಐಡಿಯಾ ನೋಡಿ. ಪರಿಸರ ಸ್ನೇಹಿ. ಎಸ್, ಈಗ ಸ್ಟಾರ್ಟ್ ಮಾಡೋಲ್ಲ. ಓಕೆ, ಎಂತ ಬೇಕು ಫಸ್ಟ್? ನನಗೆ ಒಂದು ಪ್ಯಾನ್ ಕೊಡಿ. ಫಸ್ಟಿಗೆ ಪ್ಯಾನ್ ಬೇಕಾ? ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ನನಗೆ ಸ್ವಲ್ಪ ತುಪ್ಪ. ಹಾಗೆ ತುಪ್ಪನಾ? ಹಾಂ. ಎಸ್, ನಾವು ತುಪ್ಪ ಅಂತ ಬಂದಾಗ ಕೇಸರ ಎಷ್ಟು 1 ಸ್ಪೂನ್ ಹಾಕ್ಲಾ? ಹಾಂ, 1. ಕೇಸರ ಶುದ್ಧ ಹಸಿನ ತುಪ್ಪ ಸಾಕಲ್ಲ? ಸಾಕು. ಇದು ಬಿಸಿ ಆದ ಮೇಲೆ ಇದಕ್ಕೆ ಸ್ವಲ್ಪ ಇದು ನಾನು ಅಂದರೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡೋದು. ಮನೆಯಲ್ಲೇ ರೆಡಿ ಮಾಡಿದ್ರಾ? ಹಾಂ, ಅಂದರೆ ಬೆಳ್ಳುಳ್ಳಿ ಹಾಕಿದರೆ ಅದರದ್ದು ಅರ್ಧದಷ್ಟು ಶುಂಠಿ ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ, ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಯಾವಾಗಲೂ ಸಹ ಮತ್ತೆ ಅದರದ್ದು ಫ್ಲೇವರ್ ಸಹ ಒಳ್ಳೆ ಬರ್ತದೆ. ಪ್ರಿಸರ್ವೇಟಿವ್ ಏನು ಹಾಕೋದಿಲ್ಲ ಅಲ್ಲ, ಹಾಗೆ ಒಳ್ಳೆ ಬರ್ತದೆ. ಓಕೆ, ನ್ಯಾಚುರಲ್ ಆಗಿ ನಾವೇ ನಮ್ಮಿಂದ ಮನೇಲಿ ಏನು ರೆಡಿ ಆಗ್ತದೆ ಅದನ್ನು ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳೋದು. ಇದಕ್ಕೆ ಫಸ್ಟ್ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇವೆ. ಶುಂಠಿ ಬೆಳ್ಳುಳ್ಳಿ ಹೇಗೂ ನೀವು ಮನೆಯಲ್ಲೇ ರೆಡಿ ಮಾಡಿದ್ದಲ್ಲ? ಓಕೆ,
ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿಕ್ಕೆ ಅಷ್ಟೇ. ಹಸಿ ವಾಸನೆ ಹೋಗ್ಲಿಕ್ಕೆ ಅಷ್ಟೇ. ಮತ್ತು ಇದಕ್ಕೆ ಇದು ಟೊಮೆಟೊ ಹಾಕ್ತೇನೆ. ಟೊಮೆಟೊ ಹಾಕ್ತಿದ್ದೀರಲ್ಲ, ಚಿಕ್ಕದಾಗಿ ಹಚ್ಚಿರುವಂಥ ಟೊಮೆಟೊ. ಓಕೆ, ಇದನ್ನೆಲ್ಲ ಇದು ಮಸಾಲೆಗೆಲ್ಲ. ಇದು ಮಸಾಲೆ ಅದಕ್ಕೆ ಫಿಲ್ ಮಾಡಲಿಕ್ಕೆ. ಇದಕ್ಕೆ ಈಗ ಎಲ್ಲ ನಾವು ಇದು ತಂದದ್ದು ಇದನ್ನು ಹಾಕೋದು. ಇದು ಹಸಿಮೆಣಸು ಖಾರಕ್ಕೆ. ಪೆಪ್ಪರ್ ಬೇಕಾದರೆ ಹಾಕ್ಕೊಳ್ಬೋದು. ಇದು ನೀವು ಏನು ಹೇಳಿದ್ರಿ? ಕೋರಿಯಂಡರ್ ಮತ್ತು ಜೀರಾ ಇರ್ತದಲ್ಲ, ಕೊತ್ತಂಬರಿ ಜೀರಿಗೆ, ಅದೆರಡನ್ನು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋದು. ಕೊತ್ತಂಬರಿ ಸ್ವಲ್ಪ ಜಾಸ್ತಿ, ಅದರದ್ದು ಅರ್ಧ ಜೀರಿಗೆ ಮಾಡಿ ಇಟ್ಕೊಂಡ್ರೆ ಅದ್ರ ಫ್ಲೇವರ್ ಸಹ ಒಳ್ಳೆದಿರ್ತದೆ, ಫ್ರೆಶ್ ಆಗಿರ್ತದೆ. ಅದು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೆ ಆವಾಗ ಕೂಡಲೇ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದು ಎವರೆಸ್ಟ್ ಅವರದ್ದು, ಇದು ನಾನು ಬಿರಿಯಾನಿ ಮಸಾಲ, ಹೋಲ್ ಗರಂ ಮಸಾಲ ಹಾಕ್ಬೋದು. ನಾನು ಅದನ್ನು ರೈಸಿಗೆ ಹಾಕಿ ಅದನ್ನು ಬಾಯ್ಲ್ ಮಾಡಿ ತಂದಿದ್ದೇನೆ, ಹೋಲ್ ಗರಂ ಮಸಾಲ ಹಾಕಿ. ಮತ್ತು ಇದು ತಿನ್ನುವಾಗ ಬಾಯಿಗೆ ಸಿಗೋದು ಬೇಡ ಹೇಳಿ ಅದು ಪೌಡರ್ ಮಾಡಿ, ಇದು ಸಹ ನಾವು ಮನೆಯಲ್ಲಿ ಪೌಡರ್ ಮಾಡಿ ಇಡ್ಬೋದು. ಅದು ಬಿರಿಯಾನಿ ಮಸಾಲ ಅಲ್ಲ? ಬಿರಿಯಾನಿ ಮಸಾಲ ಅದು, ಅಂದರೆ ಹೋಲ್ ಗರಂ ಮಸಾಲ ಬದಲಿಗೆ ಅದು. ಇದು ಸ್ವಲ್ಪ ಫ್ರೈ ಮಾಡಿದ್ದು. ಹೌದು, ಅದು ಕೂಡ ಅಂದರೆ ಇದು ನೀವು ಫ್ರೈ ಮಾಡಿ? ಫ್ರೈ ಮಾಡಿ ತಂದಿದ್ದೆ ನಾನು. ಇಲ್ಲಿ ಟೈಮ್ ಇದಾಗ್ತದೆ. 1 ಸ್ಪೂನಷ್ಟು ಮೊಸರು, 1-2 ಸ್ಪೂನಷ್ಟು ಮೊಸರು ಅದಕ್ಕೆ. ಮೊಸರು ಆ್ಯಕ್ಚುಲಿ ಹಾಕೋದು ಹುಳಿಗೆಲ್ಲ? ಹುಳಿಗೆ. ಮತ್ತು ನೀವು ನಾನ್ ವೆಜ್ ಎಲ್ಲ ಮಾಡೋದಿದ್ರೆ ಚಿಕನ್ನಿಗೆಲ್ಲ ಸಾಫ್ಟ್ ಬರ್ತದೆ, ಮತ್ತು ಟೇಸ್ಟ್ ಕೂಡ ಒಳ್ಳೆ ಬರ್ತದೆ. ನಾನೀಗ ಎಗ್ಗಲ್ಲಿ ಮಾಡಿ ತೋರಿಸ್ತೇನೆ. ಇದಕ್ಕೆ ನೀವು ಮಶ್ರೂಮು ಅಥವಾ ಪನ್ನೀರು ಹಾಕ್ಬೋದು. ಅದು ಹಾಕಿ ಮಾಡಿದರೆ ವೆಜ್ ಮಾಡ್ಬೋದು. ಅದು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ವೆಜ್ಜಿನಲ್ಲಿ ಮಾಡ್ಬೋದು. ಇದೇ ಥರ ಮಾಡಿ ವೆಜ್ ಮಾಡ್ಕೊಳ್ಬೋದು. ಮತ್ತು ಚಿಕನ್ ಬೇಕಾದರೆ ಸಣ್ಣ ಸಣ್ಣ ಪೀಸ್ ಮಾಡಿ ಚಿಕನ್ ಹಾಕಿ ಚಿಕನ್ ಇದು ಸಹ ಮಾಡ್ಬೋದು. ಈಗ ನಾನೊಂದು ಇದು ಮಸಾಲೆ ಇದೆ, ಮಸಾಲೆ ಸೇಮ್ ವೆಜ್ಜಿನವರಿಗೆ ವೆಜ್ ಥರ ಮಾಡ್ಕೊಳ್ಬೋದು. ಇಲ್ಲದ್ರೆ ಚಿಕನ್ ಅಥವಾ ಈ ಥರ ಎಗ್ ಹಾಕ್ಬೋದು. ನೀವು ಟ್ರಾವೆಲಲ್ಲಿ ಒಬ್ಬೊಬ್ಬರಿಗೆ ಕೊಡುವಾಗ ಅದು ಪುನಃ ಅದನ್ನು ಹೀಗೆ ಬಡಿಸಿ ಎಲ್ಲ ಕೊಡೋ ಬದಲು ಒಂದೊಂದು ತೆಗೆದು ಕೊಟ್ಟರೆ ರಗಾಳಿಲ್ಲ. ಪ್ಲಾಸ್ಟಿಕ್ ಕೂಡ ನೀವು ಹೇಳಿದಾಗೆ ಅದು ಇದಾಗ್ತದೆ. ಆ್ಯಕ್ಚುಲಿ ಈ ಥರ ಫ್ಯಾಮಿಲಿ ಟೂರ್ ಎಲ್ಲ ಹೋದಾಗ ಈ ಥರ ರೆಡಿ ಮಾಡಿ ಒಳ್ಳೆಯದಲ್ಲ. ಇದು ನಾವು ಹೋದಾಗ ತಗೊಂಡು ಹೋಗಿದ್ದೆವು, ಇದನ್ನು ನಾವು ವೆಜ್ ಮಾಡಿ ತಗೊಂಡು ಹೋದದ್ದು. ಹೌದಲ್ಲ, ಅದೇ ಈ ಟೂರು ಈ ಥರ ಹೋಗುವಾಗ ನಾವು ಜಾಸ್ತಿ ಏನು ಗಾಡಿಯಲ್ಲಿ ಸೈಡ್ ನಿಲ್ಲಿಸಿ ತಿನ್ನೋದೆಲ್ಲ ಇರುತ್ತೆ ನೋಡಿ. ಹೌದು, ಆಗ ಈ ಥರ ಮಾಡ್ಕೊಂಡು ಈಗ ಇದನ್ನು ಹಾಕಿ ಇದನ್ನು ಜಾಸ್ತಿ ಇದು ಮಾಡಲಿಕ್ಕೆ ಬೇಕಂತಿಲ್ಲ, ಅದು ಅಷ್ಟೇ. ಅಂದರೆ ಮಸಾಲೆ ಇಷ್ಟ ಆಗೋದು ಇಷ್ಟೇ. ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ? ಇಲ್ಲ, ಅಂದರೆ ಇದು ಇನ್ನೂ ವಾಪಸ್ ಬೇಯಲಿಕ್ಕೆ ನಾವು ಅದರಲ್ಲಿ ಇದು ಮಾಡ್ತೀವಲ್ಲ, ಸ್ಟೀಮ್ ಮಾಡ್ತೇವಲ್ಲ, ಲೇಯರ್ ಮಾಡಿ ಸ್ಟೀಮ್ ಮಾಡ್ತೇವೆ ಹಾಗೆ. ಇದನ್ನು 2 ಪೀಸ್ ಮಾಡಿ ಮೊಟ್ಟೆ ಇಡ್ಬೋದು. ನಾನು ಸ್ವಲ್ಪ ಚಿಕ್ಕದು ಮಾಡಿದ್ದೇನೆ ಅಂದರೆ ಅದರಲ್ಲಿ ಹೋಗಲಿಕ್ಕೆ ಕಷ್ಟ. ಚೆನ್ನಾಗಿರುತ್ತೆ. ಹೌದು ಹೌದು ಹೌದು. ಇಲ್ಲಾಂದರೆ 2 ಪೀಸ್ ಥರ ಮಾಡ್ಬೋದು. ಇಡೀ ಬೇಕಾದರೆ ಇಡೀ ಕೂಡ ಮಾಡ್ಬೋದಲ್ಲ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ರೈಸಿಗೆ ಹಾಕಿದ್ದೇನೆ ನಾನು ಮಸಾಲೆಗೆ. ಹೌದು, ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕಿ, ಅಂದರೆ ಎಷ್ಟು ಬೇಕು ರುಚಿಗೆ ನೋಡಿ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ರೆಡಿಯಾ? ಇದು ರೆಡಿ. ಓಕೆ, ನೀವು ಗ್ಯಾಸ್ ಆಫ್ ಮಾಡಿದ್ರಲ್ಲ? ಹೌದು. ಈಗ ಸ್ಟೀಮರ್ ಇಡಬೇಕು. ಓಕೆ, ಸ್ಟೀಮರ್ ಹಂಗಾರೆ ಇದನ್ನು ಈ ಕಡೆ ಇಡುವಲ್ಲ? ಹೌದು. ಓಕೆ, ಅಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡ್ತೇನೆ ಅದರಲ್ಲಿ ಇಡಲಿಕ್ಕೆ. ಅದಕ್ಕೆ ಹಾಕ್ತೀರಾ? ನಾನು ನೀರು ಸ್ಟೀಮ್ ಸ್ಟೀಮಿಗೆ ಇಡಿ. ಹಾಗಾದರೆ ವಾಪಸ್ ಒಲೆ ಒರೆಸ್ಬೇಕಲ್ಲ. ಈಗ ಇದನ್ನು ಇದರಲ್ಲಿ ಹಾಕೋದು ಒಂದು ಲೇಯರ್ ಆಗಿ. ಇದು ರೈಸ್ ನೀವು ಬೇಯಿಸಿ ತಂದಿದ್ರಲ್ಲ? ರೈಸ್ ಅದನ್ನು ಒಂದು 70% ಅಷ್ಟು ಬೇಯಿಸಬೇಕು. ಉಪ್ಪು ಹಾಕಿ ಅದಕ್ಕೆ ಹೋಲ್ ಗರಂ ಮಸಾಲ ಮತ್ತೆ ಶಾಯಿ ಜೀರಾ ಹಾಕಿ ಬೇಯಿಸಿಟ್ಟಿದ್ದೇನೆ. ಸ್ವಲ್ಪ ತುಪ್ಪ ಹಾಕಿದ್ದೇನೆ. ನೀರುಳ್ಳಿ ಹಾಕೋದು ಒಂದು ಲೇಯರ್ ಹಾಕಿದ್ರ ಮೇಲೆ ಸ್ವಲ್ಪ ಫ್ರೈ ಮಾಡಿದ್ದು ನೀರುಳ್ಳಿ. ಮತ್ತೆ ಇದು ಕೋರಿಯಂಡರ್ ಮತ್ತೆ ಇದು ಇದಾಗಿದ್ರಲ್ಲಿ ಪುದೀನ ಸೊಪ್ಪು ಸಹ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ 2 ಮಿಕ್ಸ್ ಮಾಡಿ ತಂದಿದ್ದೇನೆ. ಅದು ಹಾಕೋದು. ಅದು ಸ್ವಲ್ಪ ಸೊಪ್ಪಿನ ಅಂಶ ಚೆನ್ನಾಗಿ ಬರುತ್ತೆ. ಅಲ್ಲ, ಅದು ಫ್ಲೇವರ್ ಸಹ ಕೊಡ್ತದೆ. ಮತ್ತು ಪುನಃ ಒಂದು ಸ್ವಲ್ಪ ಇದು ಹೀಗೆ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕ್ತೀರಾ? ತುಪ್ಪ ಹಾಕೋದು ಸ್ವಲ್ಪ. ತುಪ್ಪ ಹಾಕೋದಲ್ಲ? ಪುನಃ ಒಮ್ಮೆ ಇದು ಮಸಾಲೆ ಹಾಕಬೇಕು. ಎಗ್ ಅಂತೂ ಬೀಳಲೇಬೇಕು ಅದಕ್ಕೆಲ್ಲ? ಎಗ್ ಬೀಳಲೇಬೇಕಲ್ಲ? ಹೌದು ಹೌದು. ಮಸಾಲೆ ಹಾಕಿ ಮತ್ತು ಸ್ವಲ್ಪ ಕೊರಿಯಂಡರ್ ಇದು ಹಾಕಬೇಕು. ಮತ್ತು ಪುನಃ ಸ್ವಲ್ಪ ರೈಸ್ ಹಾಕೋದು. ಪುನಃ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೋದು.
ಇದು ನಾನು ಹಾಲಿಗೆ ಸ್ವಲ್ಪ ಕೇಸರಿ ಮತ್ತು ಸ್ವಲ್ಪ ಇದು ಹಾಕಿದ್ದೇನೆ, ಲೆಮನ್ ಕಲರ್ ಎಲ್ಲೋ. ಹಾಲಿಗೆ ಲೆಮನ್ ಹಾಕಿದ್ರೆ ಕೇಸರಿ ಮತ್ತು ಕೇಸರಿ ಅದೇ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಕೊಡ್ತದೆ ಅಂತ ಹೇಳಿ. ಕಲರಿಗೆ ಹೌದು ಹೌದು. ಮತ್ತು ಹಾಲು ಹಾಕಿದರೆ ಅದರಲ್ಲಿ ಸ್ವಲ್ಪ ಮಾಯ್ಶ್ಚರ್ ಇದ್ದು ಅದು ಇದಾಗ್ತದೆ, ಬೇಯುವಾಗ ಸ್ವಲ್ಪ ಒಳ್ಳೆ ಬೇಯ್ತದೆ. ಅದು ಬೇಯ್ತಲ್ಲ. ಓಪನ್ ಮಾಡಿ ಆಯಿತಾ? ಹಾಂ, ಚಿಕ್ಕದು ಮಾಡಿ, ಬೆಂಕಿ ಗ್ಯಾಸ್ ಚಿಕ್ಕದು ಮಾಡಿ. ಓಕೆ, ಈಗ ಇನ್ನೊಂದಕ್ಕೆ ರೆಡಿ ಮಾಡ್ತಿದ್ದೀರಲ್ಲ. ಪುನಃ ಸ್ವಲ್ಪ ರೈಸ್ ಹಾಕೋದು. ಓಕೆ, ಮತ್ತು ತುಪ್ಪ ಅಲ್ಲ, ರೈಸ್ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೋದಾ? ಅದಕ್ಕೆ ಹಾಕೊಳ್ಬೋದು. ಆಮೇಲೆ ಈ ಫ್ರೈ ಮಾಡಿದ ಈರುಳ್ಳಿ ಎಲ್ಲ ಸ್ವಲ್ಪ ರೈಸ್ ಹಾಕುವ ಮೇಲೆ. ಅಕ್ಕಿ ಮೇಲಿಂದ ತುಪ್ಪ ಹಾಕಿದಲ್ಲ, ಅಂದರೆ ಅದು ಬೇಯುವಾಗ ಅದಕ್ಕೆ ಒಳಗೆ ಸ್ವಲ್ಪ ಮಾಯ್ಶ್ಚರ್ ಕೊಡ್ತದೆ, ಮತ್ತು ತುಪ್ಪದ ಫ್ಲೇವರ್ ಸಹ ಚೆನ್ನಾಗಿ ಟೇಸ್ಟ್ ಕೂಡ ಬರ್ತದಲ್ಲ, ಹಾಗಾಗಿ ಇಡ್ತೇನೆ. ಈಗ ಕ್ಲೋಸ್ ಮಾಡೋದಲ್ಲ. ಇದೊಂದು 10 ಮಿನಿಟ್ಸ್ ಆಗಲಿ ಬೇಯಿಸ್ಕೊಳ್ಬೇಕಾಗ್ತದೆ. 10 ನಿಮಿಷ ಬೇಯಬೇಕಲ್ಲ. ಇದು ಚೆನ್ನಾಗಿ ಅಂದರೆ ಇದು ನೀವು ಎಲ್ಲ ರೈಸ್ ಎಲ್ಲ ಬೇಯಿಸಿದ್ದೀವಲ್ಲ, ಹಾಗೆ ಇನ್ನು ಸ್ವಲ್ಪ ಸ್ಟೀಮ್ ಆಗಲಿಕ್ಕೆ ಸ್ಟೀಮ್ ಆದರೆ ಸಾಕಾಗ್ತದಲ್ಲ. ಅದು ಮತ್ತು ಇದು ಸಹ ಸ್ವಲ್ಪ ಮಸಾಲೆ ಮಾಡಿ ಅದು ಫ್ಲೇವರ್ ಕೊಡ್ತದೆ, ಅದು ಚೆನ್ನಾಗಿ ಬರುತ್ತೆ. ಬಟ್ ಈ ಥರದ್ದು ನೀವೇ ರೆಡಿ ಮಾಡಿದ್ದು ಅದು ಹೇಗೆ? ಹೌದು, ನಾನು ಇಲ್ಲಿವರೆಗೂ ಯಾರು ಮಾಡಿ ನೋಡಲಿಲ್ಲ, ನಾನೇ ಮಾಡಿ. ನೀವೇ ಮಾಡಿದ್ದು ಅಂದರೆ ಈ ಥರದ್ದು ಬಿರಿಯಾನಿ ನಾನಂತೂ ನೋಡಲಿಲ್ಲ. ಹೌದು, ನಾನು ಸಹ ಸ್ಪೆಷಲ್ ಆಗಿ ಇದು ಹೇಗೆ ಐಡಿಯಾ ಬಂತ ಹೇಗೆ ನಿಮಗೆ ಈ ಥರದ್ದು? ನಾನದು ಮನೆಯಲ್ಲಿ ನಾವೊಮ್ಮೆ ಪಿಕ್ನಿಕ್ ಹೋಗುವಾಗ ಮನೆಯವರೆಲ್ಲ, ಆಗ ಒಮ್ಮೆ ಅದನ್ನು ನಾನೊಂದು ಟೊಮೆಟೊ ರೈಸ್ ಒಂದು ಮಾಡಿ ಅದರಲ್ಲಿ ಮಾಡಿದ್ದು. ಯಾವುದು ಈ ಹಲಸಿನ ಎಲೆಯಲ್ಲಿ? ಈ ಥರ ಮಾಡಿಕೊಂಡು ಅದನ್ನು ಮಾಡಿದ್ದು, ಪುಲಾವ್ ಟೈಪಲ್ಲಿ ಮಾಡಿದ್ದು. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಟೊಮೆಟೊ ಎಲ್ಲ ಹಾಕಿ ಅದು ಕೊಡ್ಲಿಕ್ಕೆಲ್ಲ ಹಂಚುವಾಗ ಆಗ ನನಗೆ ಅನಿಸಿತು ಬಿರಿಯಾನಿ ಮಾಡಿ ನೋಡುವ ಮಾಡಿದೆ, ಒಳ್ಳೆದುಂಟು. ಹೌದು, ಈಗ ಬಿರಿಯಾನಿ ಅಂತ ಹೇಳಲ್ಲ, ಈಗ ನೀವು ಅದೇ ಹೇಳಿದ್ರಲ್ಲ ರೈಸ್ ಕೂಡ ಮಾಡುವಾಗ ಈ ತರದ ಎಲೆಯದ ಐಡಿಯಾಸ್ ಒಂದು ಅದೇ ನೀವು ಹೇಳಿದಾಗೆ ಮಾಡಿದ್ ನೋಡಿದ್ದೇನೆ ನಾನು. ಬಾಳೆ ಎಲೆಯಲ್ಲಿ ಅಲ್ಲ, ಅದು ಈ ಹಲಸಿನ ಕಟ್ಟಿ ಎಲ್ಲ ಮಾಡ್ತಾರೆ. ಹೌದು, ಅದು ಮಾಡಿದ್ ನೋಡಿದ್ದೇನೆ ನಾನು. ಅದು ಪೊಟ್ಲಿ ಕಟ್ಟಿ ಪೊಟ್ಲಿ ಬಿರಿಯಾನಿ ಅಂತ ಹೇಳಿ ಮಾಡ್ತಾರೆ, ಅದನ್ನು ನೋಡಿದ್ದೇನೆ. ಓಕೆ, ಇದು ಹಲಸಿನ ಎಲೆಯಲ್ಲಿ ನೀವೇ ರೆಡಿ ಮಾಡಿ ಅಂತ ಹೇಳ್ಬೋದಲ್ಲ? ಗೊತ್ತಿಲ್ಲ ಇದುವರೆಗೂ ಮಾಡಿದಾರೆ ಅಂತ ಹೇಳಿ. ಆಲ್ಮೋಸ್ಟ್ ನಾನು ಎಲ್ಲಿ ನೋಡಿಲ್ಲ, ಬಟ್ ಇದು ಟೇಸ್ಟ್ ಕೂಡ ಗಮ್ಮತ್ ಇರ್ಬೋದು. ಅಂದ್ರೆ ನೀವು ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ರಲ್ಲ, ಏನು ಇದು ಮನೆದೇ ಸಿಂಪಲ್ ತುಪ್ಪ ಹಾಲು ಎಲ್ಲ ಆ್ಯಡ್ ಮಾಡಿದ ಕಾರಣ ಇನ್ನು ಚೆನ್ನಾಗಿ ಬರ್ಬೋದು. ಓಕೆ, ಬೇಯಿದಲ್ಲ? ಇದಾಯ್ತು, ಆಯ್ತಲ್ಲ? ಆಲ್ಮೋಸ್ಟ್ ಒಂದು 7-8 ನಿಮಿಷ ಬೇಯ್ತಲ್ಲ? ಆಫ್ ಮಾಡೋದಾ? ಹೌದು, ಎಸ್. ಈಗ ಆಗಿದೆ ಆಗಿದೆಲ್ಲ? ಎಸ್, ನೋಡಿ ಹೇಗಿಂದ ಪರಿಮಳ ಕೂಡ ಹಾಗೆ ಬರ್ತುಂಟಲ್ಲ, ಗಮ್ಮಂತ ಬರ್ತುಂಟು. ಓಕೆ, ಇದನ್ನು ಹೀಗೆ ಸರ್ವ್ ಮಾಡ್ತೀರಾ? ಎಸ್. ಓಕೆ, ಬಿಸಿ ಬಿಸಿ ಮಳೆಗಾಲದಲ್ಲಿ ಬಿರಿಯಾನಿ. ಮಳೆಗಾಲದ ಬಿರಿಯಾನಿ ಅಲ್ಲ, ಚೆನ್ನಾಗಿ ಬಂದಿದೆ. ಎಗ್ ಬಿರಿಯಾನಿ ಮಾಡಿದರೆ ಅದರಲ್ಲೂ ಕೂಡ ಪರಿಮಳವೇ ಹಾಗೆ ನೋಡುವಾಗ ರಪ ತಿನ್ನುವಂತ ಅನಿಸ್ತುಂಟು. ಅದು ಚೆನ್ನಾಗಿ ಬರ್ತುಂಟು. ನಮಗೆ ಇದರ ಎಲೆಯ ಪರಿಮಳ ಕೂಡ ಬರ್ಬೋದಲ್ಲ, ಸ್ವಲ್ಪ ನಾವೀಗ ತಿನ್ನುವಾಗೆಲ್ಲ ಸಿಗ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ. ಓಕೆ, ಗೌರಿ ಶೆಣೆ ಮ್ಯಾಮ್ ಸಾಗಲಾಗಿರುವಂತಹ ಕುಟ್ಟಿಗೆಯ ಏನು ಸ್ಪೆಷಲ್ ಆದಂತಹ ಬಿರಿಯಾನಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕೊಟ್ಟೆ ಬಿರಿಯಾನಿ ತಯಾರಿಸುವ ವಿಧಾನ. ಮೊದಲಿಗೆ 1-2 ಚಮಚ ತುಪ್ಪವನ್ನ ಬಿಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಟೊಮ್ಯಾಟೊ, ಹಸಿಮೆಣಸು, ಧನಿಯಾ ಜೀರಿಗೆ ಪುಡಿ 1 ಚಮಚದಷ್ಟು, 1 ಚಮಚ ಬಿರಿಯಾನಿ ಮಸಾಲಾ ಪುಡಿ, ಹುರಿದ ಈರುಳ್ಳಿ 2 ಚಮಚದಷ್ಟು ಮೊಸರು ಹಾಕಿ ಹುರಿಯುತ್ತಾ ಬೇಯಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಆ ನಂತರ ಹಲಸಿನ ಎಲೆಯ ಕೊಟ್ಟೆಯಲ್ಲಿ ಬೆಳ್ತಿಗೆ ಅನ್ನ, ತುಪ್ಪ, ಹುರಿದ ಈರುಳ್ಳಿ, ತಯಾರಿಸಿದ ಮಸಾಲೆ ಹಾಕಿ ಮತ್ತೊಂದು ಪದರದಲ್ಲಿ ಅದೇ ರೀತಿ ಹಾಕಿ ಹಾಲಿನಲ್ಲಿ ನೆನೆಸಿದ ಕೇಸರಿ ಹಾಕಿ ಹಬೆಯಲ್ಲಿ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕೊಟ್ಟೆ ಬಿರಿಯಾನಿ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಕೊಟ್ಟೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪ್ರೋತ್ಸಾಹ ಚೌದ, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಶಶಿ ಸೋಪ್, ಹಾಗೆಯೇ ವಿಕ್ಯಾರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಗೌರಿ ಮ್ಯಾಮ್ ಸಾಗದಾಗಿರುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ ಬಿರಿಯಾನಿ. ಈಗ ಸ್ಪೆಷಲ್ಲಾಗಿ ಇನ್ನೊಂದು ಎಗ್ ಇದೆ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನಂತ ಅವ್ರ ಜೊತೆ ಕೇಳೋ. ಎಷ್ಟು ಈಗ ಎಗ್ ಇದಲ್ಲ, ಸ್ಟ್ರೀಟ್ ಫುಡ್ ಎಲ್ಲ ಮಾಡುವಾಗ ಸಿಗುತ್ತೆ ಅಂತ ಹೇಳಿದ್ರಿ. ಅದು ಸ್ಟಮ್ಲರ್ ಅಂತ ಸ್ಟಮ್ಲರ್ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಈಗ? ಫಸ್ಟಿಗೆ ಒಂದು ಬಾಣಲೆ, ಫಸ್ಟಿಗೆ ಬಾಣ ಬೇಕಾ? ಓಕೆ, ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ಓಕೆ, ತುಪ್ಪ ಹಾಕೋದಾ? ಆ್ಯಕ್ಚುಲಿ ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪ ಎಷ್ಟು ಬೇಕಾಗುತ್ತೆ? ಜಾಸ್ತಿ ಬೇಕಾಗುತ್ತಾ? ಇನ್ನೊಂದು ಸ್ಪೂನ್ ಸಾಕು. ಓಕೆ, ಇದನ್ನು ಈ ಥರ ಕೂಡ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಳ್ಬೋದು. ಯಾವುದು? ಬ್ರೆಡ್ಡನ್ನು. ಓಕೆ, ಇಲ್ಲಾಂದರೆ ತವದಲ್ಲಿ ಫಸ್ಟಿಗೆ ಇಡೀ ಬ್ರೆಡ್ಡನ್ನೇ ಎರಡು ಸೈಡ್ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮತ್ತೆ ಕಟ್ ಮಾಡಿ ಸಹ ಹಾಗೂ ಮಾಡ್ಬೋದು. ಎರಡು ಬಟ್ ರೋಸ್ಟ್ ಅಂತೂ ಮಾಡಲೇಬೇಕಲ್ಲ? ಸ್ವಲ್ಪ ಮಾಡಿದ್ರೆ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಇದೆಲ್ಲ ಹಸಿ ಇದಿರುವಾಗ ಅದು ನೀರು ಹೇಳ್ಕೊಂಡು ಸ್ವಲ್ಪ ಬ್ರೆಡ್ ಆ್ಯಕ್ಚುಲಿ ಈ ಥರ ಮಾಡುವಾಗ ರೋಸ್ಟ್ ಮಾಡಿ ಮಾಡಿದ್ರೆ ಬಟ್ ಇಡೀ ಮಾಡ್ಬೋದು, ಇಡೀ ಮಾಡಿ ಆಮೇಲೆ ಕಟ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಅವರು ಹಾಗೆ ಮಾಡ್ತಾರೆ, ಅದು ನಾನು ಮನೆಯಲ್ಲಿ ಮಾಡುವಾಗ ಹೀಗೆ ಮಾಡೋದಲ್ಲ. ಓಕೆ, ನಮ್ಮ ಮನೆಯವರು ಕಲಿಸಿದ್ದು ನನಗೆ ಮದುವೆ ಆಗಿ ಬಂದಾಗ ಫಸ್ಟಿಗೆ. ಹೌದಾ? ಅವರಿಗೆ ಇದೊಂದೇ ಮಾಡಲಿಕ್ಕೆ ಗೊತ್ತಿದ್ದದು. ಹೌದಾ? ಅವ್ರು ಹೇಳಿರ್ಬೋದಾ ಅಂತಲ್ಲ ನಿಮಗೆ? ನನಗೆ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಗೊತ್ತುಂಟು ಹಾಗೆ ಗೊತ್ತುಂಟು, ಹೋಟೆಲ್ ಅಲ್ಲ ನಮ್ಗೆ ಇದ್ದದ್ದು. ಹೋಟೆಲ್ ಮತ್ತೆ ಹೇಳಲಿಕ್ಕೆ ಉಂಟು, ಆದ್ರೆ ಮಾಡುದಿಲ್ಲ. ಮಾಡಿದ್ರೆ ಗೊತ್ತುಂಟು ಅಂದ್ರೆ ನಾನು ಮಾಡಿಸಿದ್ರೆ ಮತ್ತೆ. ಹೌದೌದು, ಅದು ಸ್ವಲ್ಪ ಅಡಿಗೆ ಗೊತ್ತುಂಟು ಅಂತ ಹೇಳಿದ್ರು ಕೂಡ ನೀವು ಮತ್ತೆ ಅಡಿಗೆ ಮನೆಯಲ್ಲಿ ಮಾಡುದಿಲ್ಲಲ್ಲ? ಎಂತ ಆಗ್ತದೆ ಮಾಡಿದ್ರೆ, ನಾವು ಮಾಡುದಿಲ್ವಾ? 24 hours ಮನೆಯಲ್ಲಿ ಎಂತ ಬೇಕಾದು 365 days ಇದೇ ಕೆಲಸ. ನಾವು ಗಂಡು ಮಕ್ಕಳು ಗಂಡಸರೆಲ್ಲ ಅಡುಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಮಾಡಲೇಬೇಕು ಗಂಡು ಮಕ್ಕಳು ಸಹ, ಇಲ್ಲಾಂದ್ರೆ ಹೆಣ್ಣು ಮಕ್ಕಳು ಮತ್ತೆ ಬೇಗ ದಿವಸ ಕೊಟ್ಟು ಹೋಗ್ತಾರೆ. ಹಾಗೆಲ್ಲ ಆಗ್ತದಲ್ಲ. ಅಡುಗೆಯಲ್ಲಿ ಕೂಡ ಸಮಸ್ಯೆ ಆಗ್ಬೋದು ಅಂತ ಹೇಳೋದಲ್ಲ. ಹಾಗಾಗಿ ಅಡುಗೆ ಎಲ್ಲರೂ ಕಲ್ತ್ಕೊಂಡ್ರೆ ಒಳ್ಳೇದು ಅಂತ ಹೇಳೋದು. ಈಗ ಹುಡುಗಿಯರಿಗಿಂತ ಹುಡುಗರೇ ಒಳ್ಳೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಹೌದು, ಈಗ ದೊಡ್ಡ ದೊಡ್ಡ ಪ್ರೋಗ್ರಾಮಲ್ಲೆಲ್ಲ ಮಾಡುವುದೇ ನಳಪಾಕರಲ್ಲ, ಭೀಮ ಪಾಕ ಅಂತೇಳಿ ಹೆಸರು ಅದಕ್ಕೆ ಅಲ್ಲ ಬಂದದ್ದು. ಓಕೆ, ಹಾಗಾದ್ರೆ ನಿಮ್ಮಲ್ಲಿ ಸುಮ್ಮನೆ ಕಲ್ತ್ರಿ ಅಲ್ಲ ಈಗ? ನಾನಂತೂ ಸಾಧಾರಣ ಅಡಿಗೆ ಎಲ್ಲ ನಾನೆಲ್ಲ ರೂಮಲ್ಲೆಲ್ಲ ನಾನು ಅಡಿಗೆ ಮಾಡಿ. ಹೇಳಿದಾರಂತಲ್ಲ ಮನೆಯಲ್ಲಿ, ನಿಮ್ಮ ಗರ್ಲ್ ಫ್ರೆಂಡ್ ಹೇಳಿದಾರಂತಲ್ಲ ನಿಮ್ಗೆ? ಹೇಗೆ ಅಂತ? ಅಡಿಗೆ ಕಲಿತಿದ್ರೆ ನಾನು ಮದುವೆ ಆಗುದಿಲ್ಲ, ಕಲ್ತ ಮೇಲೆ ಮದುವೆ ಆಗ್ಬೇಕಂತಲ್ಲ. ಹಾಗೆ ಒಂದು ಸ್ವಲ್ಪ ಇದೆ ಬಡ್ಡುಂಟಲ್ಲ ಬೆಂಕಿ. ಆ್ಯಕ್ಚುಲಿ ಅಡುಗೆ ಈಗ ಏನು ಜಗಳ ಆಗುತ್ತೆ ಆ ಥರದಕ್ಕಂತಲ್ಲ, ಅಡುಗೆ ಎಲ್ಲರೂ ಕಲ್ತ್ರೆ ಒಳ್ಳೇದು ನಿಜ. ಚೆನ್ನಾಗಿರುತ್ತೆ, ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡೋದು. ಗೊತ್ತಿರ್ಲಿಲ್ಲ ಅವನಿಗೆ. ಬ್ಯಾಂಗ್ಳೂರಿಗೆ ಹೋದ್ರ ಮೇಲೆ ಒಂದು ಕುಕ್ಕನ್ನು ಇಟ್ಟದ್ದು ಅವರು, ನಾರ್ತ್ ಈಸು. ಅವನಿಗೆ ಆಲೂಗೆಡ್ಡೆದು ಬಿಟ್ಟರೆ ಬೇರೆ ಬಟಾಟೆ, ಎಲ್ಲದಕ್ಕೂ ಬಟಾಟೆ ಮತ್ತೆ ಗರಂ ಮಸಾಲೆ. ಅದು ತಿಂದ ಮೇಲೆ ಅವನಿಗೆ ಬೇಡ ಕಂಡು ಮತ್ತೆ ಕಲ್ತ ನನ್ನ ಹತ್ರ ಫೋನ್ ಮಾಡಿ, ಇದು ರೈಸಿಗೆ ಅಂತ ಹೇಳುದು, ಬೇಳೆ ನಾವು ಯಾವ ತೋಟ ಮಾಡೋದು ಅದಕ್ಕೆ ಅಂತ ಕೇಳಬೇಕು ಅಂಗಡಿಗೆ ಹೋಗಿ, ಹಾಗೆಲ್ಲ ಕೇಳಿ ಕೇಳಿ ಈಗ ಒಳ್ಳೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರಲ್ಲ. ಹೌದು, ಈಗ ಹೇಳುವುದು ಮನೆಯಲ್ಲಿ ಈಗ ನೀವೇನಾದರೂ ಮನೆಗೆ ನೆಂಟರ ಮನೆಗೆ ತವ್ರ ಮನೆಯೆಲ್ಲ ಹೋದಾಗ ಮನೇಲಿ ಒಬ್ಬರೇ ಇರುವಾಗ ಅಡುಗೆ ಮಾಡಲೇಬೇಕಾಗ್ತಲ್ಲ. ಹಾಗಾಗಿ ಅಡುಗೆ ಕಲ್ತ್ಕೊಂಡಷ್ಟು ಒಳ್ಳೆಯದು, ಅರ್ಜೆಂಟಿಗೆ ಒಳ್ಳೆ ಆಗ್ತದೆ. ಸಾಕು ಇಲ್ಲ ಇದನ್ನು ತೆಗೆದು ನಾವಿಲ್ಲಿ ಇದರಲ್ಲಿ ಇಟ್ಕೊಳ್ಳುವ. ಇದನ್ನು ಲಾಸ್ಟಿಗೆ ಹಾಕೋದು. ಓಕೆ, ಇದನ್ನು ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರಿ. ಓಕೆ, ಈಗ ತುಪ್ಪ ಕೊಡಿ. ತುಪ್ಪ ಹಾಕೋದಲ್ಲ? ಓಕೆ, ಅದಕ್ಕೆ ತುಪ್ಪ ಮತ್ತೆ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು. ಆಯಿಲ್ ಮಿಕ್ಸ್ ಮಾಡಿ ಹಾಕ್ಬೋದು. ಆಯಿಲ್ ಮಿಕ್ಸ್ ಮಾಡಿ ಹಾಕೋದು. ನಾವಂತೂ KC ಅದು ಶುದ್ಧ ಹಸಿನ ತುಪ್ಪ ಇದ್ದ ಕಾರಣ ಅದೇ ಬೆಟರ್ ಅಂತ ಆಗ್ತದಲ್ಲ. ಇಲ್ಲಾಂದರೆ ಆಯಿಲ್ ಕೂಡ ಹಾಕ್ಬೋದು. ಸಾಕಾ? ಓಕೆ, ತುಪ್ಪವೇ ಬೇಕು ಅಂತಿಲ್ಲ, ಎಣ್ಣೆಯಲ್ಲಿ ಸಹ ಮಾಡ್ಬೋದಲ್ಲ. ಹೌದು, ಎರಡು ಸಹ ಮಿಕ್ಸ್ ಮಾಡಿ ಮಾಡಿದ್ರು ಸಹ ಚೆನ್ನಾಗಿರುತ್ತಲ್ಲ. ಅದೇ ಈ ಸ್ವಲ್ಪ ಬಿಸಿ ಆದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಎಲ್ಲ. ಹೌದು, ಎರಡು ಈರುಳ್ಳಿ ತಗೊಂಡಿದ್ದೇನೆ ನಾನು. ಒಂದು ಚಿಕ್ಕ ಬ್ರೆಡ್ ಅಲ್ಲ, ಅದೊಂದು 5-6 ಬ್ರೆಡ್ ತಗೊಂಡಿದ್ದೇನೆ. ಅದಕ್ಕೆ ಒಂದು ಸಣ್ಣದು 2 ಈರುಳ್ಳಿ ಹಾಕೋದು. ನೋಡಿಕೊಂಡು ಈರುಳ್ಳಿ ಹಾಕೋದಲ್ಲ. ಅದೇ ಸ್ವಲ್ಪ ಉಪ್ಪು ಹಾಕುವ, ಬೇಗ ಬೇಯ್ತದೆ. ಸರಿ.
ತಿರುಗಿಸ್ತಾ ಇದ್ರೆ ಅದಕ್ಕೆ ಬಿಸಿ ತಾಗೋದಿಲ್ಲ, ಲೇಟ್ ಆಗ್ತದೆ. ಚೆನ್ನಾಗಿದೆ, ಸ್ವಲ್ಪ ಬಿಟ್ಟರೆ ಬಿಡಬೇಕಲ್ಲ, ಬೇಗ ಆಗ್ತದೆ. ಮತ್ತು ಉಪ್ಪು ಕೂಡ ಹಾಕುವಾಗ ಸ್ವಲ್ಪ ಬೇಗ ಬೇಯ್ತಾ ಅಂತಲ್ಲ. ಅದಕ್ಕೆ ಆ್ಯಕ್ಚುಲಿ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಅಷ್ಟೇ, ಜಾಸ್ತಿ ಏನು ಏನಾಗ್ತದೆ ಈಸಿ ಆಗೋದ್ರ ಮ್ಯಾಗಿ. ಹೌದು, ಬ್ರೆಡ್ಡನ್ನು ಸ್ವಲ್ಪ ಫ್ರೈ ಮಾಡೋದು. ಹೌದಲ್ಲ, ಅದೇ ಮಾಡ್ಕೊಳ್ಳಿ, ಯಾರು ಸಹ ಮಾಡ್ಕೊಳ್ಬೋದು ಆರಾಮಾಗಿ. ನಾವಾಗಿ ಬ್ರೆಡ್ ಅಂತ ಈಗ ಹೀಗೆ ತಿನ್ನೋದು ರೇರ್ ಕಡಿಮೆ ಅಲ್ಲ, ಅಂದರೆ ಬ್ರೆಡ್ ಆಮ್ಲೆಟ್ ಈ ಥರ ಎಲ್ಲ ಮಾಡ್ಕೊಳ್ಳೋದು. ಅಥವಾ ಇದು ಒಂದು ಥರ, ಇದು ಕಂಪ್ಲೀಟ್ ಫುಡ್. ಕಂಪ್ಲೀಟ್ ಫುಡ್ ನೈಟ್ ಡಿನ್ನರ್ ಬದಲಿಗೆ ಇದನ್ನು ತಗೋಬೋದಲ್ಲ. ಅದೇ ನಾವು ಹೆಚ್ಚಾಗಿ ರಾತ್ರಿ ಹೊತ್ತು ಮಾಡ್ತೇವೆ ಈ ಥರದ್ದು ಮಾಡ್ತೀರಲ್ಲ. ಹೌದು, ರೈಸ್ ಅವಾಯ್ಡ್ ಮಾಡಿ ಈ ಥರ ಮಾಡ್ಕೊಳ್ಳೋದು. ಹೌದು, ಇಷ್ಟಾದರೂ ಸಾಕು ಸಾಕಲ್ಲ. ಅಕ್ಕಿ ಆಲ್ಮೋಸ್ಟ್ ರೆಡಿ ಅಲ್ಲ. ಇಷ್ಟು ಆದರೆ ಮತ್ತೆ ಇದಕ್ಕೆ ಟೊಮೆಟೊ ಹಾಕಿದ್ರಲ್ಲ. ನಾನು 2 ಟೊಮೆಟೊ ತಂದಿದ್ದೇನೆ. 2 ಈರುಳ್ಳಿ, 2 ಟೊಮೆಟೊ. ನಾವು ಟೊಮೆಟೊ ಒಟ್ಟಿಗೆ ಮೆಣಸಿನ ಹುಡಿ ಹಾಕಿದರೆ ಇದು ಬೇಗ ಸಾಫ್ಟ್ ಆಗ್ತದೆ. ಸಾಫ್ಟ್ ಆಗ್ತದಲ್ಲ. ಮೆಣಸಿನ ಹುಡಿ ಹಾಕಿದ್ರೆ ಮೆಣಸಿನ ಹುಡಿ ಓಕೆ ಓಕೆ, ಬೇಗ ಸಾಫ್ಟ್ ಆಗ್ತದೆ. ಹೌದು ಹೌದು. ಅಕ್ಕಿ ಖಾರಕ್ಕೆ ಪೆಪ್ಪರ್ ಸಹ ಹಾಕ್ಬೋದು. ಪೆಪ್ಪರ್ ಹಾಕ್ಬೋದಲ್ಲ. ನಾನು ಪೆಪ್ಪರ್ ತರಲಿಲ್ಲ ಇವತ್ತು. ಓಕೆ, ಚಿಲ್ಲಿ ಪೌಡರ್ ಹಾಕ್ತೀರಾ ಸಾಧಾರಣ 1 ಸ್ಪೂನ್ ಥರ. ಹೌದು, ಖಾರಕ್ಕೆ ಎಷ್ಟು ಬೇಕು ನಿಮಗೆ. ಮತ್ತು ನೀವು ನಾನಾ ಮಸಾಲೆ ಮೊನ್ನೆ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ನಾನು, ಒಳ್ಳೇದು ಬಂತದ್ದು ಉಂಟಲ್ಲ. ಹಾಂ, ಓಕೆ. ಮಿಕ್ಸ್ ನಾನಾ ಮಸಾಲ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಕೂಡ ಟ್ರೈ ಮಾಡಿದ್ರಾ? ಹೌದು, ಒಳ್ಳೆದಾಯ್ತು. ಓಕೆ, ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಲ್ಲ. ಆ್ಯಕ್ಚುಲಿ ನಾನಾ ಮಸಾಲ ಈ ಸಾಧಾರಣ ಮಿಕ್ಸ್ ಮಸಾಲ ಎಲ್ಲ ಇದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹೌದು, ಆ್ಯಕ್ಚುಲಿ ಅದರಲ್ಲೇ ಗರಂ ಮಸಾಲೆ ಉಂಟು. ಹೌದು, ಹಾಗೆ ಹಾಕಬೇಕು ಅಂತಿಲ್ಲ, ಆದರೆ ನಾನು ಸ್ವಲ್ಪ ಹಾಕ್ತೇನೆ ಇದಕ್ಕೆ. ಗರಂ ಮಸಾಲೆ ಎಕ್ಸ್ಟ್ರಾ ಹಾಕ್ತಿದ್ದೀರಾ? ಸ್ವಲ್ಪ. ಓಕೆ. ಪೆಪ್ಪರ್ ಕೂಡ ಸ್ವಲ್ಪ ಹಾಕ್ಬೋದು ಈ ಟೈಮಲ್ಲಿ ಬೇಕಾದರೆ. ಆದರೆ ಈಗ ನಾವು ಚಿಲ್ಲಿ ಪೌಡರ್ ಇದು ಹಾಕಿದ್ದೇವಲ್ಲ, ಇದರಲ್ಲಿ ಸಹ ಖಾರ ಉಂಟು. ಹಾಗಾಗಿ ಜಾಸ್ತಿ ಬೇಕು ಅಂತಿಲ್ಲ. ಇದು ಮಸಾಲೆ ಹಾಕಿದ ಕೂಡಲೇ ಅದು ಬೇಗ ಸಾಫ್ಟ್ ಆಗ್ತದೆ. ಹೌದು, ಚೆನ್ನಾಗಿ ಬಂದಿದೆ ನೋಡಿ ಅಲ್ಲ. ಮಸಾಲೆ ಗಮ್ಮತ್ ಕಾಣ್ತಾ ಉಂಟು. ಹೌದು. ಈಗ ಇಲ್ಲಿ ಮಧ್ಯದಲ್ಲಿ ಇದು ಎಗ್ ಉಂಟಲ್ಲ, ಇದನ್ನು ಹೊಡೆದು ಹಾಕ್ಕೊಳ್ಬೇಕು. ಓಕೆ, ಸ್ಲೋ ಇಲ್ಲ? ಸ್ಲೋ ಇಲ್ಲ. ನೀವು 2 ಎಗ್ ತಗೊಂಡಿದ್ದೀರಲ್ಲ. ನೀವು ಬೇಕಾದ್ರೆ ಬೇರೆ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಬೋದು, ರೆಡಿ ಮಾಡ್ಕೊಳ್ಬೋದಲ್ಲ. ಓಕೆ, ನಾನು ಡೈರೆಕ್ಟ್ ಹಾಕೋದು. ಇದು ಸ್ವಲ್ಪ ಇದ್ರ ಟೈಪ್ ಆಗಬೇಕು, ಆಮ್ಲೆಟ್ಟಿಗೆ ಆಗ್ತದಲ್ಲ ಆ ಥರ ಸ್ವಲ್ಪ ಇದಾಗಬೇಕು. ಇಲ್ಲಿ ಆಗಬೇಕಾ? ಓಕೆ. ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಅದೆಲ್ಲದಕ್ಕೂ ತಾಗಿ ಎಗ್ಗಿದು ಬರೋದಿಲ್ಲ. ಹೀಗೆ ಮಿಡ್ಲಲ್ಲಿ ಹಾಕಿ ಸ್ವಲ್ಪ ಬಿಟ್ಟರೆ ಅದು ಮತ್ತೆ ಪೀಸ್ ಆಗಿ ಬರ್ತದೆ. ಇದು ಆಯ್ತು. ಈಗ ನೋಡಿ ಕರೆಕ್ಟಾಗಿ ಆಗಿದೆಲ್ಲ. ಈಗ ನೀವು ಹೇಳಿದಾಗೆ ಆಗಿದೆ ನೋಡಿ. ಅದು ಮಿಡ್ಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇಲ್ಲದಿದ್ದರೆ ಅದು ಎಲ್ಲ ಜೊತೆ ಮಿಕ್ಸ್ ಆಗಿ ಹಾಕಿದ್ದು ಗೊತ್ತಾಗೋದಿಲ್ಲ. ಎಗ್ ಹಾಕಿದ್ವಾ ಇಲ್ಲಾಂದರೆ ಗೊತ್ತಾಗುತ್ತೆ. ಇದು ಹಾಗೆ ಮಾಡಿದರೆ ಅವರೆಲ್ಲ ಮಿಕ್ಸ್ ಮಾಡ್ತಾರೆ ಮಾಡುವಾಗ, ಎಲ್ಲ ಒಟ್ಟಿಗೆ ಹಾಕ್ತಾರೆ. ನಾನು ಮನೆಯಲ್ಲಿ ಹೀಗೆ ಮಾಡಿ. ಚೆನ್ನಾಗಿ ಬಂದಿದೆ ನೋಡಿ ಅಲ್ಲ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ ಇದು. ಇದಕ್ಕೆ ಉಪ್ಪು ಮಾತ್ರ ಹಾಕುವಾಗ ಜಾಗ್ರತೆ ಮಾಡಬೇಕು, ಯಾಕಂದರೆ ಬ್ರೆಡ್ಡಲ್ಲಿ ಇರ್ತದಲ್ಲ ಉಪ್ಪು. ಉಪ್ಪಿನ ಅಂಶ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಬೇಕು. ಹೌದು ಹೌದು. ಈ ಥರದ ಫುಡ್ಡಿಗೆ ಮಾತ್ರ ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ, ಅಡ್ಜಸ್ಟ್ ಮಾಡಲಿಕ್ಕೆ ಕೂಡ ಆಗಲ್ಲ. ಈಗ ಇದನ್ನು ಇದರಲ್ಲಿ ಮಿಕ್ಸ್ ಮಾಡೋದು. ಓಕೆ, ಕರೆಕ್ಟಾಗಿ ಫ್ರೈ ಮಾಡಿದಂತಹ ಬ್ರೆಡ್ಡನ್ನು ಈಗ ಮಿಕ್ಸ್ ಮಾಡ್ತಿದ್ದೀರಲ್ಲ. ಓಕೆ, ಮಿಕ್ಸ್ ಮಾಡಿದರೆ ರೆಡಿ ಅಂತ ಹೇಳ್ಬೋದಲ್ಲ. ಇದು ರೆಡಿ. ಇದು ಆಫ್ ಮಾಡೋದಾ? ಇಲ್ಲ, ಸ್ವಲ್ಪ ಸರಿ ಮಿಕ್ಸ್ ಆಗಿ ಇದಕ್ಕೆ ಮಸಾಲೆ ತಾಗಬೇಕಲ್ಲ. ಆಗಬೇಕು. ಓಕೆ, ನೋಡಿ ಇದು ಫ್ರೈ ಮಾಡಿಕೊಂಡ ಬ್ರೆಡ್ ಆದ ಕಾರಣ ಏನು ಇದಾಗಲ್ಲ, ಮುದ್ದೆ ಆಗಲ್ಲ. ತಿನ್ನಲಿಕ್ಕೆ ಸಹ ಒಳ್ಳೆದಾಗ್ತದೆ, ಚೆನ್ನಾಗಿ ಬರುತ್ತಲ್ಲ. ಬೇಗ ಹಾಕಬೇಕಾದ್ರೆ ನಾನು ಹೇಳಿದಾಗೆ ತವದಲ್ಲಿ ಸಹ ಮಾಡಿ ಮತ್ತೆ ಕಟ್ ಮಾಡಿ ಹಾಕ್ಬೋದು, ಅಥವಾ ಹೀಗೆ ಕಟ್ ಮಾಡಿ ಮತ್ತೆ ಸಹ ಫ್ರೈ ಮಾಡ್ಬೋದು. 2 ಸಹ ಯಾವುದು ಮಾಡ್ಬೋದು. ಅದು ಆ್ಯಕ್ಚುಲಿ ನಾನು ನೋಡಿದಾಗೆ ಹೀಗೆ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತಲ್ಲ. ಅದು ಬೇಗ ಆಗ್ತದೆ. ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹೋಗ್ತದೆ, ಇದು ಒಳ್ಳೆದಾಗ್ತದೆ. ಹೌದು. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮುಟ್ಲಿಕ್ಕಿಲ್ಲಲ್ಲ, ರೆಡಿ ಅಂತೇಳಿ ಮಿಕ್ಸ್ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡಿ ಹಾಕ್ಬೋದು. ಓಕೆ, ಆಫ್ ಮಾಡೋದಾ? ಓಕೆ, ಹಾಗಾದರೆ ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಬಿಸಿ ಬಿಸಿಯಾದ ಸ್ಟಂಬ್ಲರ್ ರೆಡಿ ಅಲ್ಲ. ಮಳೆಗಾಲದಲ್ಲಿ ಒಳ್ಳೆದಾಗ್ತದೆ, ಮಳೆ ಬರುವಾಗ. ಹೌದು. ಓಕೆ,
ಬಿಸಿ ಬಿಸಿ ಸ್ಟಮ್ಲರ್, ಎಗ್ ಸ್ಟಮ್ಲರ್ ರೆಡಿ ಅಲ್ಲ? ಸ್ಟಮ್ಲರ್. ಓಕೆ, ಚೆನ್ನಾಗಿದೆ ನೋಡಿ. ಬ್ರೆಡ್ ಎಲ್ಲ ಹಾಗೆ ಕೂತು ಕರೆಕ್ಟಾಗಿ ಮಸಾಲೆ ಹಿಡಿದಿದೆ. ಇದನ್ನು ನೋಡುವಾಗಲೇ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಹಾಗೆ ತಿನ್ನಬೇಕು ಅಂತ ಅನ್ಸುತ್ತೆ. ಎಲ್ಲರಿಗೂ ಇಷ್ಟ ಆಗ್ತದೆ. ಹೌದು, ಟೇಸ್ಟ್ ನೋಡೋಣ ಆದರೆ ಈಗ. ಓಕೆ, ಗೌರಿ ಮ್ಯಾಮ್ ಸಾಕಾಗಿರುವಂತಹ ಎಗ್ ಸ್ಟಮ್ಲರ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸ್ಟಮ್ಲರ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಬ್ರೆಡ್ ತುಂಡುಗಳನ್ನ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪದಲ್ಲಿ ಸಣ್ಣಗೆ ಹೆಚ್ಚಿದ 2 ಈರುಳ್ಳಿಯನ್ನು ಉಪ್ಪು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆ ನಂತರ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ಮೆಣಸಿನ ಪುಡಿ, ಚಿಕನ್ ಮಸಾಲಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲಾ ಪುಡಿ ಹಾಕಿ ಹುರಿದು 2 ಮೊಟ್ಟೆಯನ್ನು ಹೊಡೆದು ಬೆರೆಸಿ ಬೇಯಿಸಿ. ಬಳಿಕ ಹುರಿದಿಟ್ಟ ಬ್ರೆಡ್ ಅನ್ನು ಹಾಕಿ ಚೆನ್ನಾಗಿ ಬೆರೆಸಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಬಿಸಿ ಬಿಸಿಯಾದ ಸ್ಟಮ್ಲರ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ನಿಮಗೆ ಯಾವ್ದು ಇಷ್ಟ? ಫಸ್ಟಿಗೆ ಇದು ಯಾವುದು? ಕೊಟ್ಟೆ. ಆಯ್ತು, ಇದೇ ಹೆಸರು ಅಂತ ಹೇಳಿದ್ರಿ? ಅದು ಕೊಟ್ಟೆ ಬಿರಿಯಾನಿ. ಓಕೆ, ಕರೆಕ್ಟ್. ಕೊಟ್ಟೆ ಬಿರಿಯಾನಿನ ಫಸ್ಟಿಗೆ ನಾವು ಎಲ್ಲ ಏನು ಕಡ್ಡಿಯನ್ನೆಲ್ಲ ತೆಗೆದು ಹಾಗೆ ಸಹ ಸ್ಪೂನಲ್ಲಿ ತಿನ್ಬೋದು, ಆದರೆ ಈಗ ನಿಮಗೆ ಓಪನ್ ಮಾಡಿ ಚೆನ್ನಾಗಿ ಕಾಣುತ್ತೆ. ಹೌದು, ಎಸ್, ಹೀಗೆ ಕಾಣ್ತಾ ಉಂಟಲ್ಲ. ಈಗ ಇದನ್ನು ಹೀಗೆ ಮಾಡಿ ತಗೊಳ್ಬೇಕಲ್ಲ? ಹೌದು, ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡೋದು, ಖಾರ ಅದು ಮಸಾಲೆ ಎಲ್ಲ ಮಿಕ್ಸ್ ಆಗಿ ಹಾಗೆ ಸಹ ತಿನ್ಬೋದು. ತಗೊಳ್ಳಿ. ಮಸಾಲೆ ದೋಸೆ ತಗೊಳ್ಳಿ, ಚೆನ್ನಾಗಿ. ಆ್ಯಕ್ಚುಲಿ ನಾವು ಈ ಥರ ಸೊಪ್ಪಿನಲ್ಲಿ ಬಿರಿಯಾನಿ ನಾನಂತೂ ಫಸ್ಟ್ ಟೈಮ್ ತಿಂದಿದ್ದು. ಈ ಥರ ಬಿರಿಯಾನಿ ಮಾಡಿದ್ದು, ಇನ್ನೂ ಅದರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಇನ್ನೂ ಗಮ್ಮತ್ತಿರ್ತದಲ್ಲ. ಓಕೆ, ಅದನ್ನು ಆಮೇಲೆ ತಿನ್ನುವಲ್ಲ. ಈಗ ಫಸ್ಟಿಗೆ ಸ್ಟಮ್ಲರ್ ತಗೊಳ್ಳಿ ನೀವು ಕೂಡ. ಇದಂತೂ ನೋಡುವಾಗಲೇ ಚೆನ್ನಾಗಿ ಕಾಣ್ತಂತು. ಹೇಗೆ ಸೂಪರ್ ಆಗಿದೆಲ್ಲ, ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. 2 ಡಿಶ್ ಕೂಡ. ಅದರಲ್ಲಿ ಸ್ಟಮ್ಲರ್ ಅಂತೂ ಏನು ಈವ್ನಿಂಗ್ ಟೈಮಿಗೆ ಪಕ್ಕಾ ಮಾಡಿದ್ದು. ಇದಂತೂ ನಾವು ಏನು ಬೆಳಿಗ್ಗೆಗೆ ಮತ್ತು ಏನು ಟೂರು ಈ ಥರದಕ್ಕೆಲ್ಲ ಹೇಳಿ ಮಾಡಿ ತಿಂತಿರ್ಬೋದು. ಮಧ್ಯಾಹ್ನ ಕೂಡ ತಿನ್ಬೋದು. ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಆ್ಯಕ್ಚುಲಿ ಎಗ್ ಕೂಡ ತಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರ್ಬೋದು ಕಾಣ್ತದೆ. ಓಕೆ, 2 ಡಿಶ್ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಇನ್ನೂ ಗಮ್ಮತ್ತಿರುತ್ತಲ್ಲ. ವೆಜ್ಜಿನವರಿಗೆ ವೆಜ್ ಥರ ಮಾಡ್ಬೋದು. ಮತ್ತು ನಾನ್ ವೆಜ್ ಚಿಕನ್ ಸಹ ಮಾಡ್ಬೋದು. ಮತ್ತು ಪ್ರಾನ್ಸ್ ಬಿರಿಯಾನಿ ಸಹ ಒಳ್ಳೆ ಬರ್ತದಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಗಮನಾಗಿತ್ತು. 2 ಕೂಡ ನಾನು ಫುಲ್ ಕಾಲ್ ಮಾಡ್ತಾ ಇದ್ದೇನೆ. 2 ಡಿಶ್ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಖುಷಿ ಆಯಿತು. ಮಾಡಿದ್ದೊಂದು ಒಳ್ಳೆ ಬಂತಲ್ಲ. ಒಳ್ಳೆ ಬಂತಲ್ಲ. ಓಕೆ, ನಮಗೆ ಕೂಡ ಖುಷಿ. ಅಂದರೆ ಈ ಥರ ನೀವು ಸ್ಪೆಷಲಾಗಿ ಹೇಳಿಕೊಡ್ತೀರಲ್ಲ, ಅದು ಇನ್ನೂ ಖುಷಿ ಆಗೋದು. ನನಗೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಟಿವಿಯವರಿಗೆ, ನಿಮಗೆ, ಕ್ಯಾಮರಾಮನ್ನು ಮತ್ತು ಅವರ ಸಿಬ್ಬಂದಿ ಎಲ್ಲರಿಗೂ ಥ್ಯಾಂಕ್ಸ್ ಅಲ್ಲ. ನಮ್ಮ ಸೌರಿಸಿ ಅಡುಗೆ ಮನೆ ಅಂತ ಹೇಳಿದರೆ ಹಾಗೆ ನಾವೆಲ್ಲ ಒಂದೇ ಮನೆಯವರು ಥರ. ಹಾಗಾಗಿ ಅಡುಗೆ ಅಂತ ನೀವು ಇನ್ನೂ ಜಾಸ್ತಿ ಹೇಳ್ಕೊಡ್ತಾ ಇರಬೇಕು. ನನಗೆ ಸಹ ಇಲ್ಲಿ ಬರೋದಂದರೆ ಖುಷಿ ಅಲ್ಲ. ಓಕೆ, ಹಾಗಾಗಿ ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಗೌರಿ ಮ್ಯಾಮ್ ಸಾಕಾಗಿರುವಂತಹ ಎಗ್ ಸ್ಟಮ್ಲರ್ ಮತ್ತು ಸ್ಪೆಷಲಾಗಿ ಕೊಟ್ಟೆ ಎಗ್ ಬಿರಿಯಾನಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲಿಗೆ ನಿಲ್ಲಿಸಿದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC ಕೌಘಿ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ KT ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.